ನನ್ನದು ತಂತಿ ಮೇಲಿನ ನಡಿಗೆ ಎನ್ನುವ ಸಿಎಂ ಯಡಿಯೂರಪ್ಪ ಅವರ ಅಸಹಾಯಕತೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಸಮರ್ಥನೆ ಮಾಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಸಿಎಂ ಅವರ ಹೇಳಿಕೆ ಸಹಜ. ಯಾಕಂದ್ರೆ ಉಪಚುನಾವಣೆ ಇನ್ನಷ್ಟೇ ಆಗಬೇಕು. ನಮ್ಮಲ್ಲಿ ಕೇವಲ 106 ಮಂದಿ ಶಾಸಕರಿದ್ದಾರೆ. ಬಹುಮತ ಸಾಧಿಸೋದಿಕ್ಕೆ 113 ಮಂದಿ ಬೇಕು. ಬಹುಮತ ಸಿಗುವ ತನಕ ನಮ್ಮದು ತಂತಿ ಮೇಲಿನ ನಡಿಗೆ. ಉಪಚುನಾವಣೆಯಲ್ಲಿ ಶಾಸಕರನ್ನ ಗೆಲ್ಲಿಸುವ ಪ್ರಯತ್ನ ನಾವು ಮಾಡಬೇಕಾಗಿದೆ. ಸರ್ಕಾರ ಸ್ಥಿರ ಆದ ಮೇಲೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಅಂತ ಹೇಳಿದ್ರು. ಸಹಜವಾಗಿ ನಾವು ಇನ್ನೂ 17 ಜನ ಶಾಸಕರ ಚುನಾವಣೆಯನ್ನು ಮಾಡಬೇಕಾಗಿದೆ. ನಮ್ಮ ಹತ್ರ ಶಾಸಕರಿರುವುದು ಕೇವಲ 106 ಮಾತ್ರ. ನಾವು ಬಹುಮತವನ್ನು ಸಾಧಿಸಬೇಕು ಅಂತಂದರೆ 113 ಆಗಲೇಬೇಕು. ಈ 113ಕ್ಕೆ ಆಗುವ ತನಕ ಸಹಜವಾಗಿ ಇದು ತಂತಿ ಮೇಲೆ ನಡಿಗೆನೆ. ಸವದಿ ಕತ್ತಿ ಅಸಮಾಧಾನದ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಸರ್ಕಾರದಲ್ಲಿ ಮಂತ್ರಿಗಳಾಗಿರುವವರ ಸಂಖ್ಯೆ ಕಡಿಮೆ ಇದೆ. ಹಿರಿಯ ಶಾಸಕರಿಗೆಲ್ಲ ಮಂತ್ರಿಯಾಗುವ ಅಪೇಕ್ಷೆ ಇದೆ. ಅಪೇಕ್ಷೆ ತಪ್ಪಲ್ಲ, ಯಾಕಂದ್ರೆ ಅನೇಕ ಬಾರಿ ಅವರು ಗೆದ್ದಿದ್ದಾರೆ. ಅವರನ್ನ ತೃಪ್ತಿಪಡಿಸುವಂಥದ್ದು ಸಹಜವಾಗಿಯೇ ಕಷ್ಟದ ಕೆಲಸ ಅಂತ ಹೇಳಿದ್ರು. ಇಲ್ಲ, ಸಹಜವಾಗಿ ಇದು ಸರ್ಕಾರದಲ್ಲಿ ಇವಾಗ ಮಂತ್ರಿಗಳಾಗಿರೋದು ಬರ ಕಡಿಮೆ. ಹಿರಿಯ ಎಲ್ಲ ಶಾಸಕರಿಗೆ ಕೂಡ ಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಇದೆ. ಅಪೇಕ್ಷೆ ತಪ್ಪೂ ಅಲ್ಲ, ಯಾಕಂದರೆ ಅವರು ಬಹಳ ವರ್ಷಗಳ ಕಾಲ ಗೆದ್ದಿದ್ದಾರೆ, ಬಹಳ ಸರ್ತಿ ಗೆದ್ದಿದ್ದಾರೆ, ಪಕ್ಷದಲ್ಲಿದ್ದಾರೆ. ಆದರೆ ಸರ್ಕಾರದಲ್ಲಿ ಈ ರೀತಿಯ ತೃಪ್ತಿಪಡಿಸೋದು ಸ್ವಲ್ಪ ಕಷ್ಟದ ಕೆಲಸ. ಆದರೂ ಕೂಡ ಅವರ ಕ್ಷೇತ್ರದ ಅಭಿವೃದ್ಧಿ ಮೊದಲ ಆದ್ಯತೆ.